So free hit delivery for Ritesh. Goes for that big shot. Doesn't find the proper timing behind that shot, but nevertheless gets a single. So with that single, scoreboard moves to 8. A ball has been completed and they've got 8 runs in the very first ball that has been bowled from the side of Eagles. So Sahil Kumar trying to do something different on the very first delivery, gifting a no ball. Loud appeal for caught behind. No, says the umpire, and the second ball resulting in a dot. So Vijay is currently on the strikers end, and Ritesh is on the non-striker end. Sahil to Vijay, and second ball is also resulting in a dot. The first semi-final was just ended some time back, where phase 3 team winning it with the 7 wickets to spare. This time Vijay Kumar going on the back, trying to hit it onto the leg side area. The ball just hurried onto the batsman and they just managed to get a single. So with that single, take a 9 on the board. Still 2 more balls left in the over number 1 to come to an end. Sahil to Ritesh. The length is quite good, not giving much for the batsman to free their arms. Ritesh thinking there is a single, but on the other hand, Vijay says no. So still a ball left in the over number 1 of the power play to come to an end. Sahil to Ritesh. Shot a ball, waited for that and pulls it. So second 6 of the over. One that was hit on the very first delivery, and now on the final delivery. So with that 2 6s hit, the score moves to 15 without any losses. For the next over, I hand over the commentary in the state language to Pratik. ಭರ್ಜರಿ ಆರಂಭವನ್ನು ಕಾಣ್ತಾ ಇದೆ. ಮೊದಲ ಓವರ್ ಸಂತಿಯಲ್ಲಿ ಸಿಬಿಬಿ ಪವರ್ ಆಟಗಾರರು ಭರ್ಜರಿ ಆರಂಭವನ್ನು ಕಾಣ್ತಾ ಇದ್ದಾರೆ. 15 ಓಟಗಳು ಬರ್ತಾ ಇದೆ. ರಿತೇಶ್ ಅದೇ ರೀತಿ ವಿಜಯ್ ಕುಲಾಲ್ ಆಟ ಮುಂದುವರಿಕೆ. ಎರಡನೇ ಓವರ್ ಚಾಲ್ತಿಗಾಗಿ ಗೋವಿಂದ್ ಕುಮಾರ್ ಎಸ್ತಂದ ಮೊದಲ ಚೆಂಡು ಅಂತಿಮ ಹಂತದಲ್ಲಿ ಔಟರೇಜ್ ಆಗ್ತಾ ಇದೆ. ತನ್ಮೂಲಕವಾಗಿ 1 ಓಟಗಳ ಸೇರ್ಪಡೆ. ಎರಡನೇ ಪವರ್ ಪ್ಲೇ ಕೂಡ ಆರಂಭ. ಈ ಬಾರಿ ಎಸೆದ ಎರಡನೇ ಚೆಂಡು ತನ್ಮೂಲಕವಾಗಿ ನೋ ಬಾಲ್ ಅನ್ನುವಂತ ರವಾನೆ ಬರ್ತಾ ಇದೆ. ನೋ ಬಾಲ್ಗೆ ಡೀಪ್ ಎಕ್ಸ್ಟ್ರಾ ಕವರ್ ಸೀಮಾರೇಖೆ ಹೊರಭಾಗದಲ್ಲಿ ಬೌಂಡ್ರಿಗಳ ಸೇರ್ಪಡೆ ಕೂಡ. ತನ್ಮೂಲಕವಾಗಿ ಪೂರ್ಣಾಂತದಲ್ಲಿ ಬಿದ್ದಂತ ಚೆಂಡು ನೋ ಬಾಲ್ ಅನ್ನುವಂತ ರವಾನೆ ಬರ್ತಾ ಇದೆ. ಫ್ರೀಟ್ ನ ಲಾಭ ಮುಂದುವರಿಕೆಯೂ ಕೂಡ. ಈ ಬಾರಿ ಮತ್ತೆ ಬೀಸುವಂತ ಪ್ರಯತ್ನ. ತನ್ಮೂಲಕವಾಗಿ ಫ್ರೀಟ್ ನ ಚೆಂಡು ಕೂಡ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದಲ್ಲಿ ರಿತೇಶ್ ದಾಂಡು ಮುಖಾಂತರವಾಗಿ ಬೌಂಡ್ರಿಗಳ ಸೇರ್ಪಡೆಯೂ ಕೂಡ. ತನ್ಮೂಲಕವಾಗಿ ರಿತೇಶನ ದಾಂಡು ಮುಖಾಂತರವಾಗಿ ಈ ಒಂದು ಓವರ್ ನಲ್ಲಿ ಎರಡನೇ ಬೌಂಡ್ರಿ ಕೂಡ. 6 ಎಸೆತಗಳ ಮುಂದೆ ವೈಯಕ್ತಿಕವಾಗಿ 21 ಒಂದು ಓಟಗಳು ಕೂಡ ಬರ್ತಾ ಇದೆ. ಈ ಬಾರಿ ಎಸೆದ ಮೂರನೇ ಚೆಂಡು ಬ್ಲಾಕ್ ಆಗಿ ಬಿದ್ದಂತ ಚೆಂಡು. ತನ್ಮೂಲಕವಾಗಿ ವಿಕೆಟ್ ಆಘಾತವನ್ನು ಪಡ್ಕೊಳ್ತಾ ಇದೆ. ಬ್ಲಾಕ್ ಆಗಿ ಬಿದ್ದಂತ ಚೆಂಡು. ಆರ್ಕರ್ ಲೈನ್ ಡೆಲಿವರಿ ಕೂಡ. ತನ್ಮೂಲಕವಾಗಿ LBW ರೂಪದಲ್ಲಿ ವಿಕೆಟ್ ಆಘಾತವನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಯಶಸ್ವಿ ಒಂದು ಆಟವನ್ನು ತೋರ್ಪಡಿಸ್ತಾ ಇದ್ದಂತ ರಿತೇಶ್ ಹುದ್ದಾರಿ ಆಘಾತ. ಮೊದಲ ಬ್ರೇಕ್ ಥ್ರೂ ಅನ್ನು ತನ್ಮೂಲಕವಾಗಿ ಈಗಲ್ಸ್ ಪರವಾಗಿ ಗೋವಿಂದ್ ಕುಮಾರ್
ತಂದುಕೊಡ್ತಾ ಇದ್ದಾರೆ. ತನ್ಮೂಲಕವಾಗಿ ಅಂಕಣ ಒಳಭಾಗದಲ್ಲಿ ಹೊಸ ಆಟಗಾರ ಮೋಹನ್, ನೀಲಕಾಯದ ಆಟಗಾರ ಜರ್ಸಿ ನಂಬರ್ 36 ಮೋಹನ್ ಸ್ಟ್ರೈಕರ್ ವಿಭಾಗದಲ್ಲಿ ಪರಿಚಯವನ್ನು ಕಾಡ್ತಾ ಇದೆ. ಎರಡನೇ ಪವರ್ ಪ್ಲೇ ಮುಕ್ತಾಯಕ್ಕಾಗಿ ಅಂತಿಮ 3 ಎಸೆತ ಬಾಕಿ ಉಳಿತಾ ಇದೆ. ಈ ಬಾರಿ ಬೀಸುವ ಪ್ರಯತ್ನ, ಮೋಹನ್ ದಂಡ ಮುಖಾಂತರವಾಗಿ ಒಂದೋಟಗಳ ಸೇರ್ಪಡೆ, ಮೋಹನ್ ಖಾತೆ ಕೂಡ ಆರಂಭ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 2 balls are remaining. ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಮುಖಾಂತರವಾಗಿ ಒಂದೋಟಗಳ ಸೇರ್ಪಡೆ. ಸ್ಕೋರ್ ಮೂವ್ಸ್ ಆನ್ 27 ಫಾರ್ ಲಾಸ್ ಆಫ್ 1 ವಿಕೆಟ್. ಈ ಬಾರಿಯ ಸದಾ ಕೊನೆಯ ಚೆಂಡು ಲೆಗ್ ಬಿಫೋರ್ ದಿ ವಿಕೆಟ್ ಗಾಗಿ ಬಲವಾದ ಮನವಿಗಳು ಬರ್ತಾ ಇದೆ. ತನ್ಮೂಲಕವಾಗಿ ಆರಂಭಿಕದ 2 ಓವರ್ಗಳ ಮುಕ್ತಾಯ. ತಂಡದ ಮೊತ್ತ 27. 27 ಫಾರ್ ಲಾಸ್ ಆಫ್ 1 ವಿಕೆಟ್. ಆರಂಭಿಕದ 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 27. ಸಾಹಿಲ್ ಕುಮಾರ್ ಎಸೆದ 2ನೇ ಚೆಂಡು ಪಾಯಿಂಟ್ ಸೈಡ್ ವಿಭಾಗದಲ್ಲಿ ಲೇಟ್ ಕಟ್ ಮಾಡುವಂತ ಪ್ರಯತ್ನ, ಮತ್ತೆ ಓಟುಗಳು ಬರ್ತಾ ಇಲ್ಲ. ಸುಂದರತೆ ಒಂದು ಕ್ಷೇತ್ರ ರಕ್ಷಣೆಯು ಕೂಡ. ಪವರ್ ಪ್ಲೇ ಮುಂದುವರಿಕೆ. 40 ಸರ್ಕಲ್ ನ ಹೊರಭಾಗದಲ್ಲಿ ಕೇವಲ 2 ಕ್ಷೇತ್ರ ರಕ್ಷಕರು ಮಾತ್ರ ಜಮಾವಣೆ ಆಗ್ತಾ ಇದ್ದಾರೆ. 3ನೇ ಬಾರಿ ಸಾಹಿಲ್ ಕುಮಾರ್ ಮೊದಲ ಓವರ್ನಲ್ಲಿ ಭರ್ಜರಿ ಓಟುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಈ ಬಾರಿ ರಕ್ಷಣಾತ್ಮಕ ಶೈಲಿಯಾದಂತಹ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಅಂತಿಮ 3 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 3 balls are remaining. ಈ ಬಾರಿ ಬಿರುಸಿನ ಹೊಡೆತ, ತನ್ಮೂಲಕವಾಗಿ ದೀಪೇಕ್ಷ ಕವರ್ ಸೀಮಾ ರೇಖೆಯಲ್ಲಿ ಸುಂದರತೆ ಒಂದು ಕ್ಷೇತ್ರ ರಕ್ಷಣೆಯೂ ಕೂಡ. ಅಂತಿಮ ಹಂತದಲ್ಲಿ ವಿಜಯ್ ಇವರ ದಾಂಡು ಮುಖಾಂತರವಾಗಿ 2 ಓಟಗಳ ಸೇರ್ಪಡೆಯೂ ಕೂಡ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 2 balls are remaining. ಈ ಬಾರಿ ಮತ್ತೆ ಬೀಸುವ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆಯೂ ಕೂಡ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. 3ನೇ ಓವರ್ ಮುಕ್ತಾಯಕ್ಕಾಗಿ ಸಾಹಿಲ್ ಎಸೆಗಾರಿಕೆ ಮುಂದುವರಿಕೆಯೂ ಕೂಡ. ಈ ಬಾರಿ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ, ತನ್ಮೂಲಕವಾಗಿ ಪೂರ್ಣಾಂತದಲ್ಲಿ ಬಿದ್ದಿರ್ತಕ್ಕಂಥ ಚೆಂಡು ಪಾಯಿಂಟ್ ಸೈಡ್ ವಿಭಾಗದಲ್ಲಿ ತಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ಈ ನಡುವೆ ಸುಂದರತೆ ಒಂದು ಕ್ಷೇತ್ರ ರಕ್ಷಣೆ. ಮುರುಗೇಶ್ ಭದ್ರ ಬೊಗಸೆಯಲ್ಲಿ ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ ಆರಂಭಿಕದ 2 ಓವರ್ ಪವರ್ ಪ್ಲೇ ಮುಕ್ತಾಯದಲ್ಲಿ 27 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಬಹುಶಃ ಉತ್ತಮ ರೀತಿಯಾದಂತಹ ಒಂದು ಕಂಬ್ಯಾಕ್ ಅನ್ನು ಸಾಹಿಲ್ ಕುಮಾರ್ ಅವರು ಮಾಡಿದ್ರು. ಮೊದಲ ಆರಂಭಿಕ ಓವರ್ ನಲ್ಲಿ 15 ಓಟವನ್ನು ಬಿಟ್ಕೊಟ್ಟಂತಹ ಸಾಹಿಲ್ 3ನೇ ಓವರ್ ನ ಪವರ್ ಪ್ಲೇ ಅಲ್ಲಿ ಕೇವಲ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಪ್ರಮುಖ ಬ್ರೇಕ್ ಥ್ರೂ ಅನ್ನು ಕೂಡ ತಂದುಕೊಟ್ರು. ತನ್ಮೂಲಕವಾಗಿ 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 29. ಇತ್ತ ಮುಂದಿನ ಅಂತಿಮ ಪವರ್ ಪ್ಲೇ ಓವರ್ಗಾಗಿ ಪ್ರತೀಕ್ ಅವರನ್ನು ಪರಿಚಯಿಸ್ತಾ ಇದ್ದೇವೆ ಆಂಗ್ಲ ಭಾಷೆಯಲ್ಲಿ. That is exactly correct.
They had the momentum in their hand, but they're losing wickets in quite very regular intervals. So Hariharan Sudhan is going to bowl the over number 4. There is a chance. Will it be taken? But too far away from the fielder, who was placed exactly in front of the umpire, but nevertheless costing a boundary. The first ball of the over number 4 and the final over of the power play. They're getting a boundary what they've required, but on the other hand, they're losing wickets. And talking about that, both the opening batsmen, Ritesh as well as Vijay, are back into the hunt. So they are currently at 32 for the loss of 2 wickets. Hariharan to Mohan. This time going for the same shot, miscues it. Keeper coming underneath it and takes an important and easy catch. With that, the danger man Mohan departs back to the pavilion after hitting that boundary on the last delivery. So 33 for 3. This is the second semi-final of this year's tournament. They have the runs, but they are losing wickets quite oftenly. So Kishore is on the non-striker end, and Arun is on the striker's end. So Ramesh is on the striker end. My apologies, correction that has been made at the scorer end. This time Ramesh playing it quite sensibly, but in the end no harm done, resulting in a dot. So 3 balls have been done. Still 3 more balls left in the power play number 4 to come to an end. They already got the runs that are required, that is 33. Will they get 2? No, says Kishore. So 34 with that single taken. So 4 balls have been bowled. They've only got 5 runs and they've got the important wicket of Mohan. That is in the very second delivery. As we had seen in the previous encounter, the run what Hydrogen Star that they have made, that was of 76, and that was quite not enough. As it's a 12 over game, anything above 100 or anything above 90 should do it, should defend when they come to bowl. So the current run rate they're going is at 9.55. So Hariharan this time to the captain Kishore, full Allen ball, and played quite uppishly and gets the maximum result. So with that 6 hit, 41 already on the board. Still a ball left for the over number 4 to come to an end. 41 they've got for the loss of 3 wickets. So Hariharan to Kishore. This time full Allen ball played quite sensibly over there, guiding it towards the point area and gets a single and will keep the strike for the coming over. So with that single taken, 42 on the board for the loss of 3 wickets. ಆರಂಭಿಕದ 4 ಓವರ್ಗಳ ಪವರ್ ಪ್ಲೇ ಮುಕ್ತಾಯದಲ್ಲಿ ಭರ್ಜರಿ ಆರಂಭವನ್ನು ಕಾಡ್ತಾ ಇದೆ ಟೀಮ್ ಸಿಪಿಪಿ ಪವರ್ ತಂಡ. 42ಕ್ಕೆ 3 ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಬಹುಶಃ ಆರಂಭಿಕ ಹಂತದ 2 ಓವರ್ನಲ್ಲಿ ಭರ್ಜರಿ ಆರಂಭವನ್ನು ಕಂಡರೂ ಕೂಡ ಆ ಬಳಿಕ ಸ್ವಲ್ಪ ನಿಧಾನಗತಿಯ ಓಟುಗಳು ಬಂದು ಆ ನಿಟ್ಟಿನಲ್ಲಿ 4ನೇ ಓವರ್ನಲ್ಲಿ ಮತ್ತೆ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಇತ್ತ ನಡುವೆ 5ನೇ ಓವರ್ಗಾಗಿ ದಿಯಾಂಶು ಎಸ್ನ ಮೊದಲ ಚೆಂಡು ತನ್ಮೂಲಕವಾಗಿ ಬಿಡುವಿಕೆಡು ಭಾಗದಲ್ಲಿ ಒಂದೋಟುಗಳ ಸೇರ್ಪಡೆ ಕಿಶೋರ್ ಮಾಡಿದ್ರು. ಮತ್ತೆ 2ನೇ ಬಾರಿ ತಂಡದ ಮೊತ್ತ 43. 12 ಓವರ್ಗಳ ಪಂದ್ಯಾಟ ಚಾಲ್ತಿಯ 5ನೇ ಓವರ್ನಲ್ಲಿ
ಈ ಬಾರಿ ಕವರ್ ಸೈಡ್ ವಿಭಾಗದಲ್ಲಿ ಕವರ್ ಡ್ರೈವ್ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ. ಈತ ನಡುವೆ ರಮೇಶ ಹೊಂದಾಣಿಕೆ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಆರಂಭಿಕ ಹಂತದಲ್ಲಿ ಬಿರುಸಿನ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಆರಂಭಿಕದ ಹಂತದ ಆಟಗಾರರೆಲ್ಲರೂ ಕೂಡ ವಿಕೆಟ್ ಅನ್ನು ಒಪ್ಪಿಸಿಕೊಂಡು ಪಂದ್ಯಾಟ ವೀಕ್ಷಣೆಯಲ್ಲಿ ತೊಡಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ಮೂರನೇ ಬಾರಿ ಯಾವುದೇ ರೀತಿಯ ಎಸ್ಗಳಿಲ್ಲ. ತಂಡದ ಮೊತ್ತ 44. ಈ ಬಾರಿ ಮತ್ತೆ ಬೀಸುವ ಪ್ರಯತ್ನ ಅಂತಿಮ ಹಂತದಲ್ಲಿ ಲೆಗ್ ಸೈಡ್ ವಿಭಾಗದಲ್ಲಿ ಬಿದ್ದಂತ ಚೆಂಡು ಅಂತಿಮ ಹಂತದಲ್ಲಿ 2 ಓಟುಗಳ ಸೇರ್ಪಡೆಯೂ ಕೂಡ ಲೆಗ್ ಬೈಸ್ ಅನ್ನುವಂತ ಸೂಚನೆ. ತಂಡದ ಮೊತ್ತ 46. 46 ಫಾರ್ ಲಾಸ್ ಆಫ್ 3 ವಿಕೆಟ್. ದಿವ್ಯಾಂಶು ವಿಶ್ವಕರ್ಮ ಎಸ್ತುಗಾರಿಕೆಯಲ್ಲಿ 4ನೇ ಬಾರಿ ಎಸೆದ ಚೆಂಡು ಮಿಡ್ ವಿಕೆಟ್ ವಿಭಾಗದಲ್ಲಿ ಸಾಯಿಲ್ ಕ್ಷೇತ್ರರಕ್ಷಣೆ ಮಾಡಿದ್ರು. 1 ಓಟುಗಳ ಸೇರ್ಪಡೆಯೂ ಕೂಡ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ 5ನೇ ಓವರ್ ಮುಕ್ತಾಯಕ್ಕಾಗಿ. ಲಾಸ್ಟ್ 2 balls are remaining. Score moves on 47 for loss of 3 wicket. ಈ ಬಾರಿ ಮತ್ತೆ ಕವರ್ ಸೈಡ್ ವಿಭಾಗದಲ್ಲಿ ತಳ್ಳುವಂತ ಪ್ರಯತ್ನ ರಮೇಶ್ ಮಾಡಿದ್ರು. ಸುಂದರತೆ ಒಂದು ಹೊಂದಾಣಿಕೆ ಆಟಗಳು ರಮೇಶ್, ಅದೇ ರೀತಿ ಕಿಶೋರ್ ಸಿಪಿಪಿ ಪವರ್ ಪರವಾಗಿ ಆಡ್ತಾ ಇದ್ದಾರೆ. ತಂಡದ ಮೊತ್ತ 48. 48. ಲಾಸ್ಟ್ 1 balls are remaining. ಕೊನೆಯ ಬಾರಿ ಈ ಬಾರಿ ಎಸೆದ ಕೊನೆಯ ಚೆಂಡು ತನ್ಮೂಲಕವಾಗಿ 1 ಓಟುಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 49ಕ್ಕೆ ತಲುಪ್ತಾ ಇದೆ. ಅರ್ಧ ಶತಕದ ಹೊತ್ತಿಲಲ್ಲಿದೆ. 5 ಓವರ್ಗಳ ಮುಕ್ತಾಯ. ತಂಡದ ಮೊತ್ತ 49ಕ್ಕೆ 3. So 5 overs has been completed. 49 on the board for the loss of 3 wickets. They've got the important starts in the power play, and they have capitalized that moment, and they're continuing outside the power play as well. Hariharan Sudan was going to bowl the second over of his quota and starts the 6th over with a dot. So 49 for the loss of 3 wickets. The current run rate what they are at is 9.48. So if they continue at this particular pace, they will land somewhere in between 120 to 110. And meanwhile, talking about that, what a hit! Didn't have to move too much under the bat. Just had to play that shot, and he has played it to perfection. Big shot on straight down the ground. So with that 6 hit, 55 already on the board. They've crossed the mark of 50 with that beautiful shot from the captain Kishore, who's currently batting on 16 of 8. Bowling team will have to group in together. Will have to draw those lines and plans to curtain those run flows. Will they take 2? The captain is limping. No says a chance of a run out, but nevertheless both the batsmen are safe at the end of the day. So with that single taken, scoreboard now moves to 56. Still 3 more balls left. Bowling team will have to break the partnership which is currently going on in the center. They will have to figure out how they're going to break it out. But only time will tell us if they will be successful in doing so or not. Meanwhile, shorter ball wanted to hit it above the point fielder, but resulting in a dot.
So 4 balls has been completed. Still 2 more deliveries to go in this over. Number 6 to come to an end. 56 they have got. So Ramesh was playing an anchor innings for the side of Powers. Not trying to hit those big shots. He's just taking those singles quite oftenly and giving the strike to Kishore. So 57 with that single taken. Still a ball left in the over number 6 to come to an end. Hariharan to Kishore. The ball just awkwardly raised and resulting in a dot. So after the completion of 6 overs, they are currently at 57 for the loss of 3 wickets. Still 6 more overs left for the first innings to come to an end. We'll have to wait and watch what captain and the bowlers of Team Eagles has to offer the team in order to curtail those runs. So Divyanshu is going to bowl the second over of his quota for the side of Eagles. The previous over was exceptionally well what he has bowled. He has just given 5 runs. Economical bowler, I would say, from the side of Eagles. And this time doing the same thing, starting the over with a dot. Ramesh going for that big shot down the ground, not finding the timing, and bowler takes an easy fielding on his follow through. So Divyanshu second time to Ramesh. This time trying to do so and gives an easy catch. So Divyanshu takes a catch on his follow through, and that's the breakthrough. What I was talking on the previous over, and they have found it in the over number 7 now. So Arun is a new man who's replacing Ramesh. So far it's been an exceptional bowling from Divyanshu, not giving much for the batsmen of CPP Powers to free their arms. In the 8 deliveries what he has bowled, he has just given 5 and taken up a wicket. Can he continue the same thing what he has done so far? Meanwhile, new man Arun comes in the center. So Kishore is on the non-striker end. This time a loud shot for LBW. Umpire seems not interested. They have taken a single in the form of leg byes. So with that single taken, 58 on the board. Still 3 more deliveries left for the over number 7 to come to an end. Divyanshu to Kishore. This time full and ball hits it fine, but there is already a fielder placed onto the mid-on area. Cuts it down to single. So far this has been good over for the Eagles. They have only given 2 runs, one in the form of leg by, another in the form of a single. So Divyanshu 5th time in this over to Arun. Full and ball, hits it fine. There is a fielder. Hariharan cuts it down and just gives a single. All-round performance from the Team Eagles. It's slowly starting to come. Will they continue the same momentum what they have got? So Divyanshu final time. Slower one tried over there, but Kishore equally well played. Takes the single onto the mid-on area. And with that single taken, 61 after the completion of 7 overs for the loss of 4 wickets. So for the next over, we'll hand over the commentary to Pratik in state language, Kannada. ಆರಂಭಿಕದ 7 ಓವರ್ಗಳ ಮೊದಲ ಇನ್ನಿಂಗ್ಸ್ ಮುಕ್ತಾಯದಲ್ಲಿ ತಂಡದ ಮೊತ್ತ 61ಕ್ಕೆ ತಲುಪ್ತಾ ಇದೆ. ಕಿಶೋರ್ ಬಹಳಷ್ಟು ಲೆಕ್ಕಾಚಾರದ ಹೊಂದಾಣಿಕೆ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ 4 ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. 61 ಫಾರ್ ಲಾಸ್ ಆಫ್ 4 ವಿಕೆಟ್.
ಎಸ್ತುಗಾರಿಕೆ ವಿಭಾಗದಲ್ಲಿ ಗೋವಿಂದ್ ಸಿಂಗ್ ಅನ್ನು ಪರಿಚಯಿಸ್ತಾ ಇದೆ. ಈ ಬಾರಿ ಮತ್ತೆ ಸುಂದರತ್ವವನ್ನು ಹೊಡೆತ ಪಾಯಿಂಟ್ ಸೈಡ್ ವಿಭಾಗದಲ್ಲಿ ಸುಂದರತ್ವವನ್ನು ಕ್ಷೇತ್ರ ರಕ್ಷಣೆ ಕೂಡ ಪರ್ಫೆಕ್ಟ್ ಆದ ಹೊಡೆತಗಳು ಸಿಂಗಲ್ ರೂಪದ ಓಟುಗಳಿಗೆ ಕಿಶೋರ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಅರುಣ್, ಎರಡನೇ ಚೆಂಡಿಗಾಗಿ ಗೋವಿಂದ್ ಸಿಂಗ್, ಎರಡನೇ ಬಾರಿಯ ಸದಾ ಚೆಂಡು ತನ್ಮೂಲಕವಾಗಿ ಕ್ಲೀನ್ ಬಾಲ್ ರೂಪದಲ್ಲಿ ವಿಕೆಟ್ ಪತನ. ಯು ಮಿಸ್ ಅ ಹಿಟ್ ಅನ್ನುವ ರೂಪದಲ್ಲಿ ಗೋವಿಂದ್ ಸಿಂಗ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ತನ್ಮೂಲಕವಾಗಿ ಸಿಪಿಪಿ ಪವರ್ಸ್ ನ 5ನೇ ವಿಕೆಟ್ ಆಘಾತವನ್ನು ಪಡ್ಕೊಳ್ತಾ ಇದೆ. ಅರುಣ್ ಹುದ್ದಾರಿ ಆಘಾತ. 12 ಒಳಭಾಗದಲ್ಲಿ ಮತ್ತೋರು ಹೊಸ ಆಟಗಾರನ ಸೇರ್ಪಡೆಯೂ ಕೂಡ ಜಗದೀಶ್ ಹೊಸ ಆಟಗಾರನ ಸೇರ್ಪಡೆ. ಆರಂಭಿಕದ 4 ಓವರ್ಗಳ ಮುಕ್ತಾಯದಲ್ಲಿ ಪವರ್ ಪ್ಲೇ ಅಲ್ಲಿ 40 ಸರಾಸರಿಯಲ್ಲಿ ಓಟವನ್ನು ದಾಖಲಿಸಿದಂತಹ ತಂಡ ಅಂತಿಮ ಹಂತದ 7ನೇ ಓವರ್ ಅಲ್ಲಿ ದಿಢೀರ ಕುಸಿತಕ್ಕೊಳಗಾಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ತಂಡದ ಮೊತ್ತ ಕೇವಲ 62, 62 ಫಾರ್ ಲಾಸ್ ಆಫ್ 5 ವಿಕೆಟ್. ಮೂರನೇ ಬಾರಿಯ ಸದಾ ಚೆಂಡು ಹೊಂದಾಣಿಕೆ ಆಟ, ರಕ್ಷಣಾತ್ಮಕ ಶೈಲಿ ಆಟವನ್ನು ತೋರ್ಪಡಿಸಿದ್ರು ಕೂಡ ಈತ ನಡುವೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಹೆಚ್ಚುವರಿ ರೂಪದಲ್ಲಿ ಓಟುಗಳು ಅನಿರೀಕ್ಷಿತ ರನ್ಔಟ್ ಮಾಡುವಂತ ಪ್ರಯತ್ನವನ್ನು ಸಾಹಿಲ್ ಕುಮಾರ್ ಅವರು ಮಾಡಿದ್ರು. ತನ್ಮೂಲಕವಾಗಿ ಬ್ಯಾಕಪ್ ನ ಕೊರತೆ ಮುಖಾಂತರವಾಗಿ 1 ಓಟುಗಳ ಹೆಚ್ಚುವರಿ ಕೂಡ. ಕಿಶೋರ್ ಸ್ಟ್ರೈಕರ್ ವಿಭಾಗದಲ್ಲಿ ತಂಡಕ್ಕೆ ಬೆನ್ನೆಲುಬಾಗಿ ಆಟಬಲ್ಲಂತ ಆಟಗಾರ ಕೂಡ ಕಿಶೋರ. ಎಂಟನೇ ಓವರ್ನ 4ನೇ ಚೆಂಡು ಮತ್ತೆ ಲೇಟ್ ಕಟ್ ಮಾಡುವಂತ ಪ್ರಯತ್ನ. ಪಾಯಿಂಟ್ ಸೈಡ್ ವಿಭಾಗದಲ್ಲಿ ಮತ್ತೆ 1 ಓಟುಗಳ ಪೂರೈಕೆ. 8ನೇ ಓವರ್ ಮುಕ್ತಾಯಕ್ಕಾಗಿ ಅಂತಿಮ 2 ನಿಮಿಷ ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನಿಂಗ್. ಈ ಬಾರಿ ಮತ್ತೆ ಸುಂದರತ್ವವನ್ನು ಹೊಡೆತ ಕವರ್ ಸೈಡ್ ವಿಭಾಗದಲ್ಲಿ ಸೀಮಾರೇಖೆ ಅಂಚಿನಲ್ಲಿ ಸುಂದರತ್ವವನ್ನು ಕ್ಷೇತ್ರ ರಕ್ಷಣೆಯೂ ಕೂಡ ಬೌಂಡ್ರಿಯನ್ನು ಅಡಾಯಿಸುವುದರ ಮುಖಾಂತರವಾಗಿ 2 ಓಟುಗಳ ಸೇರ್ಪಡೆಯೂ ಕೂಡ. ತಂಡದ ಮೊತ್ತ 66, ಡಬಲ್ 6. ಲಾಸ್ಟ್ 1 ಬಾಲ್ಸ್ ಆರ್ ರಿಮೈನಿಂಗ್. ಕೊನೆಯ ಚೆಂಡು ರಕ್ಷಣಾತ್ಮಕ ಶೈಲಿಯಾದಂತ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಡಿಫೆನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ತನ್ಮೂಲಕವಾಗಿ ಓವರ್ ಮುಕ್ತಾಯವನ್ನು ಕಾಡ್ತಾ ಇದೆ. ಮೊದಲ ಇನ್ನಿಂಗ್ಸ್ ನ ಆರಂಭಿಕದ 8 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 66ಕ್ಕೆ 5, 66 ಫಾರ್ ಲಾಸ್ ಆಫ್ 5 ವಿಕೆಟ್. So last 2 overs that have been bowled from the side of Eagles, Divyanshu and Govind exceptionally well, not giving much for the batsmen of Powers to free their arms. They've only given 7 runs in 2 overs what they have bowled. So Divyanshu is going to bowl the 3rd over of his quota. Kishore is on the striker and currently at 21 now. Of 14, full toss ball, he doesn't miss it, he connects it and gets a maximum. Welcome boundary, I would say, from the bat of captain for the side of Powers. Didn't have to do much, just had to connect it and he has connected fine. And as I was telling previously, 2 overs has been gone so silently for the Eagles. They have not given much for the batting team. And talking about that, on the 9th over, first delivery has been dispatched for 6. Full toss delivery. Divyanshu missing his line and length. Can he come back? We'll have to wait and watch. So Divyanshu second time to Kishore. This time mixing his line and length, but equally Kishore was waiting for that. Hits it towards the point area and gets a single. So after hitting the 6, this is what a batsman does. After hitting a 6, taking a single, coming onto the non-striker and then giving the strike to the other batsman Jagdish, because we have seen in most of the games
where batsman after hitting a six, going for one more, and in that process losing his shape and gifting an wicket or throwing away his wicket. But on the other hand, Kishore hitting a six and taking a single, and comes on to the non-striker and gives a strike to Jagadish, saying that you can carry on from here. And meanwhile, talking about that, dot, the third delivery ODS bowled. So Divyanshu, fourth time in this over to Newman Jagadish. This time full Allen ball, wanted to play upishly, couldn't get the proper timing, but nevertheless gets a single. So with that single, scoreboard ticks and moves to 74 for the loss of 5 wickets. So after this over completes, they still have 3 overs left. There is still chance they can cross the mark of 100. So 2 balls left in the over number 9 to come to an end. Kishore eagerly waiting. This time full Allen ball, he doesn't miss it, connects it and out of the ground. What a shot. Second 6 of this over from the bat of Kishore. With that 6 hit, he moves to 30.
who's going to bowl the third over of his quota, which means he is the second bowler who's going to bowl the third over for the side of Team Eagles. So far he has bowled 2 overs and he has just given 17 runs. Can this be the over for the side of Eagles? Can they make a comeback in this over? Because the runs at the end of 10 overs, they are at 96. And the run rate currently is at 9.6. And if they continue going this path, they will come somewhere around 115 to 125. Which will be a huge total to chase when the Team Eagles will come, and that will be very difficult because every dot will end up building a pressure. Meanwhile, Govind Kumar took a shore and starts with the dot. That is what is needed for the bowling team. Dots and wickets that can get the bowling team back into this game because they have already given too many runs for the batting team. Govind took a shore. Will the line be uppish? No, it's a fuller length, but this time played it very sensibly over there. Just guides the ball towards the point area and gets a single. So with that single, 97 on the board. So Kishore, who is batting at 44 of 23, and on the other hand, Jagdish, who is batting on 11 of 8. Jagdish has got his form because he has hit a 6 on the previous delivery. This time hit it uppishly towards the cover area, but fielder is there. Just cuts it down to single. So with that single, scoreboard moves to 98. They've only got 2 in 3 deliveries. Still 3 more balls left for this over to come to an end. Can he pick up a wicket? This time there is a chance, but away from the keeper, flying towards the third man area. But only manages to take a single. So with that single taken, they are currently at 99 for the loss of 5 wickets. Still 2 more legal deliveries left for this over to come to an end. And after that, it will be a final over. So Govind to Jagdish. This time full length ball, waited and pulled it fine towards the mid-wicket area and gets the maximum. So with that maximum hit, it's 105. They've crossed the mark of 105. Team CPP Powers. So final ball of the over number 11. Govind to Jagdish. Goes back towards the long on area. But only manages to get, long off area, only manages to get a single, and that's it. With that single taken, 106, which means Jagdish will keep the strike for the coming over. So after the completion of 11 over, 106, still an over left. We'll have to wait and watch who's going to bowl the final over for the side of Eagles, because 2 bowlers have already bowled 3 each, which means they will have to get someone new, or they will have to ask someone to bowl the second over. And meanwhile, talking about that, Ravi is going to bowl the second over of his quota for the side of Eagles. ಆರಂಭಿಕದ ಮೊದಲ ಇನ್ನಿಂಗ್ಸ್ ಚಾತಿಯಲ್ಲಿ 11 ಓವರ್ಗಳ ಮುಕ್ತಾಯದಲ್ಲಿ 106 ಓಟವನ್ನು ದಾಖಲಿಸ್ತಾ ಇದೆ. ಬಹುಶಃ 7ನೇ 8ನೇ ಓವರ್ನ ಬಳಿಕವಾಗಿ ಯಾವುದೇ ಒಂದು ವಿಕೆಟ್ ಆಘಾತ ಇಲ್ಲದೆ ಕಿಶೋರ್ ಅದೇ ರೀತಿ ಜಗದೀಶ್ ಪಾರ್ಟ್ನರ್ಶಿಪ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ರವಿ ಅಂತಿಮ ಓವರ್ಗಾಗಿ ರವಿ ತನ್ನ ಕೊನೆ ಮೊದಲ ಚೆಂಡು ಪೂರ್ಣಾಂತದಲ್ಲಿ ಬೀಳ್ತಾ ಇದೆ. ಪರ್ಫೆಕ್ಟ್ ಆದಂತಹ ಹೊಡೆತಗಳು ಬರ್ತಾ ಇಲ್ಲ. ಚೆಂಡು ಗೂಟದ ಹಿಂಭಾಗದಲ್ಲಿ ಗೂಟ ರಕ್ಷಕರ ಕೈ ಸೇರ್ತಾ ಇದೆ. 2ನೇ ಬಾರಿ ಮೊದಲ ಇನ್ನಿಂಗ್ಸ್ ನ 5 ಚೆಂಡುಗಳು ಬಾಕಿ ಉಳಿತಾ ಇದೆ. ತಂಡದ ಮೊತ್ತ ಅದೆಷ್ಟು ಓಟವನ್ನು ದಾಖಲಿಸುತ್ತೆ ಅನ್ನುವಂತ ಒಂದು ಚಿಂತೆ ಆದ್ರೆ, ಇನ್ನೊಂದೆಡೆ ಕಿಶೋರ್ ಅರ್ಧ ಶತಕ ದಾಖಲಿಸ್ತಾರ ಅನ್ನುವಂತ ಇನ್ನೊಂದು ಚಿಂತೆ ಆಗಿದೆ. ಈ ಬಾರಿ ಸಿಂಗಲ್ ಓಟವನ್ನು ದಾಖಲಿಸಿದ್ರು ಜಗದೀಶ್. ಸ್ಟ್ರೈಕರ್ ವಿಭಾಗದಲ್ಲಿ ಕಿಶೋರ್ ಸ್ಟ್ರೈಕರ್ ಅವರು ಪಡ್ಕೊಳ್ತಾ ಇದೆ. ಅಂತಿಮ ಮೊದಲ ಇನ್ನಿಂಗ್ಸ್ ದಿನ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಕಿಶೋರ್ ಅರ್ಧ ಶತಕಕ್ಕಾಗಿ ಕೇವಲ 5 ಓಟಗಳು ಬರಬೇಕು. ತಂಡದ ಮೊತ್ತ 107ರಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ರವಿ 3ನೇ ಬಾರಿ
ರವಿ ಎಸನ ಮೂರನೇ ಚೆಂಡು ಲೋ ಫುಡ್ ರಸ್ ಆಗಿ ಬೀಳ್ತಾ ಇದೆ ಚೆಂಡು, ತನ್ಮೂಲಕವಾಗಿ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಕೂಡ ಆರಂಭಿಕದ ಪವರ್ ಪ್ಲೇ ಅಲ್ಲಿ ಭರ್ಜರಿ ಆರಂಭವನ್ನು ಕಂಡಿರ್ತಕ್ಕಂಥ ತಂಡ ಮಧ್ಯಮ ಕ್ರಮಾಂಕದಲ್ಲಿ ಸ್ವಲ್ಪ ಓಟುಗಳಿಗೆ ಕಡಿವಾಣ ಬಿದ್ದಿತ್ತು. ಆ ಬಳಿಕ ಮತ್ತೆ 8ನೇ 9ನೇ ಓವರ್ನಲ್ಲಿ ಮತ್ತೆ ಓಟುಗಳು ಬಂದಿತ್ತು. ಇದೀಗ ಅಂತಿಮ ಓವರ್ನಲ್ಲಿ ಬಾರಿ ಕಿಶೋರನ ದಾಂಡು ಮುಖಾಂತರವಾಗಿ ಭರ್ಜರಿ ಪಿಕ್ 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 ಸಿಕ್ಸರ್. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಕಿಶೋರ್ ಅರ್ಧ ಶತಕದ ಪೂರೈಕೆಯು ಕೂಡ ಗಟ್ಟಿ ಚಪ್ಪಳೆ ಮುಖಾಂತರವಾಗಿ ಕಿಶೋರ್ ಅವರನ್ನು ಪ್ರೋತ್ಸಾಹಿಸೋಣ. ಕೇವಲ 26 ಚೆಂಡುಗಳ ಮುಂದೆ 51ರ ವೈಯಕ್ತಿಕ ಮೊತ್ತ. ಮತ್ತೆ ರವಿ ಬಾರಿ ಬೀಸುವ ಪ್ರಯತ್ನ ತನ್ಮೂಲಕವಾಗಿ ಡೀಪ್ ಮಿಡಲ್ ಸೀಮಾರೇಖೆಯಲ್ಲಿ 1 ಬೌನ್ಸ್ ಬೌಂಡ್ರಿ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 117ಕ್ಕೆ ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಕೊನೆಯ ಒಂದೆಸ್ತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಮೊದಲ ಇನ್ನಿಂಗ್ಸ್ ಕೊನೆಯ ಚೆಂಡು ಮಿಡಾನ್ ವಿಭಾಗದಲ್ಲಿ 1 ಓಟುಗಳ ಪೂರೈಕೆ ಮುಖಾಂತರವಾಗಿ ರೂಪದಲ್ಲಿ ಕಿಶೋರ್ ಮೊತ್ತ 56ಕ್ಕೆ ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ 12 ಓವರ್ಗಳ ಮುಕ್ತಾಯದಲ್ಲಿ ಸಿಪಿಪಿ ಪವರ್ ತಂಡ 118ಕ್ಕೆ 5 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಎದುರಾಳಿ ತಂಡಗಳು ಈಗಲ್ಸಿನ ಆಟಗಾರರು 12 ಓವರ್ಗಳ ಮುಂದೆ 119 ಓಟವನ್ನು ದಾಖಲಿಸಬೇಕಾಗುತ್ತೆ. ಈಗಾಗಲೇ ಮೊದಲ ಸೆಮಿಫೈನಲ್ ಅಲ್ಲಿ ಜಯಿಸಿದಂತ ಫೇಸ್ 3 ಪ್ಲೇಯರ್ಸ್ ತಂಡದ ಆಟಗಾರರು ಮೊದಲ ಫೈನಲ್ ಟಿಕೆಟ್ ಅನ್ನು ಕೂಡ ಪಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 2ನೇ ಫೈನಲ್ ಟಿಕೆಟ್ ಅನ್ನು ಅದ್ಯಾವ ತಂಡ ಪಡ್ಕೊಳ್ಳುತ್ತೆ ಅಂತ ಕಾದು ನೋಡ್ಬೇಕು. ಇತ 2ನೇ ಇನ್ನಿಂಗ್ಸ್ಗಾಗಿ ಅಂಕಣ ಪ್ರವೇಶವನ್ನು ಕಾಣಬೇಕಾಗುತ್ತೆ. అది బిఫోర్ ఇయర్ అది లాస్ట్ బిఫోర్ ఇయర్ లాస్ట్ ఇయర్ ప్లేయర్స్ ఫైనల్ 40 రన్లకు ఆల్అౌట్ అయిపోయింది. సింపుల్ 5 ఓవర్ ప్లేయర్స్
ಅವ್ನು ನೆನಪಕ್ಕಂತೀನಿ ಯೂಸ್ ಮಾಡ್ಕೊಂಡ್ಬಿಟ್ಟ ನಮ್ಮಜ್ಜಿ ಅತ್ತಿ ಅತ್ತಿ ನಮ್ಮಜ್ಜಿ ₹1 ಉಂಟು ನಮ್ಮ ಏನು ವಿದ್ಯಾಟ ನಮ್ಮ ನಗಡು ಬಿಟ್ಟು బాలీవుడ్ రికార్డ్ అవుతుంది అవి కూడా Right, we resume the second innings of the second semi-final of today's evening that has been played between Team Eagles and the CPP Powers. The target that has been set from the Team Powers is 119 that has to be chased in 72 deliveries. The two opening batsmen from the side of Eagles are none other than Kinakaran, who is currently on the striker end, and Parthipan, who is on the non-striker end. 119 will be the target. So Arun Kumar will start the proceeding for the side of CPP Powers, as it's a power play, which means only two fielders that are placed outside the 30-yard circle, and as we see, one on the long on and long off. So they've left the leg area and the on area. This time Arun starts good. So that got to start the innings of Powers from the bowling of Arun. The target is quite huge, that is of 119. The exact run rate required is 10.06. So they have to get 10 and above in every over.
Meanwhile, Arun, second time in this over to Kinakaran. This time advancing down the ground, but missing his line and length. And umpire doesn't hesitate to raise his arm and signals it as a wide. So with that wide given, one already on the board. So Arun will have to reload that delivery number 2. Short ball, hits it above the cover fielder, gets the boundary. So that's the opening boundary from the side of Eagles, from the word of Kinakaran. So with that boundary hit, 5 already on the board in just 2 deliveries. We'll have to wait and watch. Will the field set remain the same, or will there be any changes? And meanwhile, talking about that, there is a change in field. The fielder who was placed on the long off area has been moved towards the covers area. And the player who was placed outside the 30-yard circle onto the leg side, which was on the long off, has been moved towards the long off. So backed outside field for batsman Kinakaran, but we'll have to wait and watch. Will he explore the leg side area? Chances are there. This time goes straight. Will it be a boundary? Second boundary, but on the other hand, yes, it is. The fielder Mohan moved quite late, or reacting late in stopping that delivery and resulting in a boundary. So 2 boundaries back to back in this over. So 3 balls have been bowled. They have 9 on the board. Still 3 more balls left. Both this batsman has to exploit the power play, and they're doing it quite excellently. Hey, come inside. And meanwhile, a single has been taken. So with that single taken, 10 on the board. Still 2 more legal deliveries left in this over number 1 of the power play to come to an end. And the field set changes for Parthipan. So the cover fielder who was outside the 30-yard circle has been called in, and now 2 fielders that are outside are one on the long on and long off. We'll have to wait and watch what line and length will Arun ball to the new man now. Shorter ball, wanted to hit it, and that's a dot. So 1 more ball left. They've got the required run rate in this over, that is of 10. We'll have to wait and watch what Parthipan has to offer in the final delivery for his team. Will he take a single and keep the strike for coming over, or will he go for big? This time goes big, piercing the gap onto the leg side, and this is a 3rd boundary in the over number 1. So after the completion of over number 1, they've got 14 runs. So the required run rate, which was at 10.06 at the start of the innings, now it has come down to 9.55. And the required runs is 105 in 66 deliveries. ಎರಡನೇ ಇನ್ನಿಂಗ್ಸಿನ ಆರಂಭಿಕ ಓವರ್ ಮುಕ್ತಾಯದಲ್ಲಿ 14 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಇದೀಗ ಭರ್ಜರಿ ಆರಂಭವನ್ನು ಮೊದಲ ಪವರ್ ಪ್ಲೇ ಹಂತದಲ್ಲಿ ಕಾಣ್ತಾ ಇದೆ. ಎರಡನೇ ಓವರ್ ಚಾಲ್ತಿಗಾಗಿ ಹೊಸ ಬೌಲರ್ ರೂಪದಲ್ಲಿ ಮೋಹನ್ ಪರಿಚಯವನ್ನು ಕಾಣ್ತಾ ಇದೆ. ಪವರ್ ಪ್ಲೇಯ ಮೊದಲ ಓವರ್ನಲ್ಲಿ ಭರ್ಜರಿ 3 ಬೌಂಡ್ರಿಯನ್ನು ಕೂಡ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಎರಡನೇ ಓವರ್ ಚಾಲ್ತಿಗಾಗಿ ಹೊಸ ಬೌಲರ್ ರೂಪದಲ್ಲಿ ಮೋಹನ್. ಮೋಹನ್ ಎಸೆದ ಮೊದಲ ಚೆಂಡು, ರೇಸಿಂಗ್ ಡೆಲಿವರಿ. ಏತ ನಡುವೆ ಮೊದಲ ಹಂತದ ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಬಾರಿ ನುಗ್ಗಿ ಬಾರಿಸುವಂತ ಪ್ರಯತ್ನ ತನ್ಮೂಲಕವಾಗಿ ಲಾಂಗ್ ಆಫ್ ಸೀಮಾ ರೇಖೆಯ ಹೊರಭಾಗದಲ್ಲಿ ಭರ್ಜರಿ ಸಿಕ್ಸರ್. ಈ ಬಾರಿ ಎರಡನೇ ಇನ್ನಿಂಗ್ಸ್ ಮೊದಲ ಸಿಕ್ಸರ್ ಈತ ನಡುವೆ
ತಿರುಕರಣ ದಾಂಡ ಮುಖಾಂತರವಾಗಿ ಬರ್ತಾ ಇದೆ ಮೊದಲ ಸಿಕ್ಸರ್. ಆ ರೋಟುಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 20. 24 ನೋಲಾಸ್ ರೂಪದಲ್ಲಿ ಮುಂದುವರಿಕೆಯೂ ಕೂಡ. ಮೂರನೇ ಬಾರಿ ಎಸೆದ ಚೆಂಡು ಲೆಡ್ ಕಟ್ ಮಾಡುವ ಪ್ರಯತ್ನ, ರನ್ಔಟ್ಗಾಗಿ ಅವಕಾಶಗಳಿತ್ತು. ತನ್ಮೂಲಕವಾಗಿ ತೀರ್ಪುಗಾರರಲ್ಲಿ ಬಲವಾದ ಮನವಿಗಳು ಬರ್ತಾ ಇದೆ. ನಾಟ್ ಔಟ್ ಅನ್ನುವಂತ ರಮನೆ ಕೂಡ ಆ ನಿಟ್ಟಿನಲ್ಲಿ ಒಂದೊಟ್ಟುಗಳ ರಿಸ್ಕಿ ಸಿಂಗಲ್ ಅನ್ನು ಕೂಡ ಪಡ್ಕೊಂಡ್ರು. ತನ್ಮೂಲಕವಾಗಿ ಸ್ಕೋರ್ ಮೂವ್ಸ್ ಆನ್ 21 ಫಾರ್ ನೋಲಾಸ್ ರೂಪದಲ್ಲಿ ಮುಂದುವರಿಕೆಯೂ ಕೂಡ. ಸ್ಟ್ರೈಕರ್ ವಿಭಾಗದಲ್ಲಿ ಪಾರ್ಥಿಪಾನ್ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಹೊಂದಾಣಿಕೆ ಆಟಗಳು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಮೋಹನ್ ಎಸೆದ 4ನೇ ಚೆಂಡು ಸ್ಲೋವರ್ ಆಗಿ ಚೆಂಡಿಗೆ ತಿರುವನ್ನು ನೀಡಬಲ್ಲಂತ ಎಸೆಗಾರಿಕೆಯೂ ಕೂಡ. ಬಹಳಷ್ಟು ಅನುಭವ ಇರುವಂತ ಎಸೆಗಾರರು ಕೂಡ. ಎರಡೂ ತಂಡಗಳು ಕೂಡ ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಹೊಂದಿದಂತ ತಂಡ. ಈ ಬಾರಿ ತೀರ ಕೆಳಹಂತದಲ್ಲಿ ಹಾದು ಹೋದಂತ ಚೆಂಡು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಮಿಡ್ ಆಫ್ ವಿಭಾಗದಲ್ಲಿ ಒಂದೊಟ್ಟುಗಳ ಪೂರೈಕೆಯೂ ಕೂಡ. ಕೊನೆಯ ಒಂದೇ ಬಾಕಿ ಉಳಿತಾ ಇದೆ. 119ರ ಒಂದು ಟಾರ್ಗೆಟ್ ಸಂಖ್ಯೆ. ಆರಂಭಿಕದ ಪವರ್ ಪ್ಲೇ ಅಲ್ಲಿ ತಂಡದ ಮೊತ್ತ 22. ಈ ಬಾರಿ ಶಾರ್ಟ್ ಪಿಚ್ ಆಗಿ ಬಿದ್ದಂತ ಚೆಂಡು ಡಿ ಪ್ರೇಕ್ಷಕ ಅವರು ಮೇಲ್ಭಾಗದಲ್ಲಿ ಬೀಸುವ ಪ್ರಯತ್ನವನ್ನು ಮಾಡಿದ್ರು ಕೂಡ ಅಂತಿಮ ಹಂತದಲ್ಲಿ 1 ಬೌನ್ಸ್ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತನ್ಮೂಲಕವಾಗಿ ಆರಂಭಿಕದ 2 ಪವರ್ ಪ್ಲೇ ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ 26ಕ್ಕೆ ನೋಲಾಸ್ ರೂಪದಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಇನ್ನೂ ಕೂಡ ಪವರ್ ಪ್ಲೇ ಅಂತಿಮ 2 ಓವರ್ಗಳು ಬಾಕಿ ಉಳಿತಾ ಇದೆ. ಟಾರ್ಗೆಟ್ ಸಂಖ್ಯೆ 119. ಈಗಾಗಲೇ ಆರಂಭಿಕ ಹಂತದಲ್ಲಿ 13ರ ಸರಾಸರಿಯಂತೆ ಓಟುಗಳು ಬಂದಿದೆ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಅಂತಿಮ 2 ಓವರ್ಗಳ ಪವರ್ ಪ್ಲೇ ಬಾಕಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ಅದೆಷ್ಟು ಓಟವನ್ನು ಕಲೆ ಹಾಕ್ತಾರಂತ ಕಾದು ನೋಡ್ಬೇಕು. ಇತ್ತ ಮುಂದಿನ ಹಂತಕ್ಕಾಗಿ ಪ್ರತೀಕ್ ಆಂಗ್ಲ ಭಾಷೆಯಲ್ಲಿ. Run with what they've got. They're exploiting the power play. The 2 power play overs, they've got 26 already. So 93 required in 60 deliveries. And meanwhile, talking about that, after a small discussion between all the players, a bowling change has been done. Ramesh going to bowl the over number 3, and this time starts a good length ball. Parthivan on the other hand plays it well, guides it towards the third man area and gets a single and gives a strike to the informed batsman Kinakaran, who is currently batting on 20 of 8. Is it a couple of boundaries in this innings, and he will continue doing the same for his team in order to win this match. So Ramesh to Kinakaran. Full length ball this time, wanted to guide it, but on the last moment ball just raised and even keeper couldn't carry it, so resulting in a dot. So 2 balls have been bowled. He has just conceded a single. Ramesh, third time in this over. So Ramesh, third time in this over to Kinakaran. Advancing down the ground, edge, can it be taken? It has been taken. 2 fielders colliding in between, but the catch has not been spilled. The important and the danger man for the side of Eagles is going back to the pavilion after scoring 20 valuable runs for his team. Going for that big shot onto the onside area. In the process of doing so, couldn't hit the ball properly and gives an easy catch within the 30-yard circle.
So the man who replaces Kinakaran is none other than M.R. Meena, the captain of the side. So they have got the important breakthrough they needed in the very third over. But on the other hand, the batting team has got the runs that they are required in the 2 overs. They have some liberty, they have some luxury in getting those dot balls in between. So batsman can take some time as it's a 12 over game format. This time Ramesh, same length, same delivery, no runs. Still a ball left in the over number 3 to come to an end. So Ramesh has conceded only 1 and he has picked up a wicket. At the particular time, team powers were at 27 for 1. And on the other hand, Team Eagles have got 33 for 1. They're 6 runs ahead of Team Powers. What a shot. Didn't have to do much. Connected fine and hit it down the ground for a maximum. So 33 after the completion of 3 overs for the loss of a wicket. ಬಹಳಷ್ಟು ಯಶಸ್ವಿಯ ಒಂದು ಎತ್ತುಗಾರಿಕೆಯೂ ಕೂಡ ಸಿಪಿಪಿ ಪವರ್ ಪರವಾಗಿ ಆಲ್ರೌಂಡರ್ ಆಟಗಾರ ರಮೇಶ್ ಈ ಹಿಂದಿನ ಓವರ್ ನಲ್ಲಿ ಆರಂಭಿಕದ 5 ಚೆಂಡಲ್ಲಿ ಪ್ರಮುಖ ಒಂದು ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ಆ ಬಳಿಕ ಅಂತಿಮ ಚೆಂಡಲ್ಲಿ ಸ್ಲೋವರ್ ಡೆಲಿವರಿ ಮುಖಾಂತರವಾಗಿ ಒಂದು ಸಿಕ್ಸರ್ ಗಳಿಗೆ ಕೂಡ ಅವಕಾಶ ಮಾಡಿಕೊಟ್ರು. ಆ ನಿಟ್ಟಿನಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಪಾರ್ಥಿಪನ ಸ್ಟ್ರೈಕರ್ ಅಲ್ಲಿದ್ದಾರೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಎಂ.ಆರ್. ಮೀನಾ ಅವರು ಅಂತಿಮ ಚೆಂಡಿಗೆ ಸಿಕ್ಸರ್ ಅನ್ನು ಕೂಡ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಆರಂಭಿಕದ ಪವರ್ ಪ್ಲೇಯ 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 33ಕ್ಕೆ 1. 33 ಫಾರ್ ಲಾಸ್ ಆಫ್ ಅಲ್ಲಿಗೆ 4ನೇ ಓವರ್ ಅಂತಿಮ ಪವರ್ ಪ್ಲೇಗಾಗಿ ಮೋಹನ್ ಎಸೆದ ಮೊದಲ ಚೆಂಡು ಶಾರ್ಟ್ ರೈಸಿಂಗ್ ಡೆಲಿವರಿ ತನ್ಮೂಲಕವಾಗಿ ಡೀಪ್ ಸ್ಕ್ವೇರ್ ಲೆಗ್ ಸೀಮಾ ರೇಖೆಯ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಅಂತಿಮ ಓವರ್ನ ಪವರ್ ಪ್ಲೇಯ ಮೊದಲ ಚೆಂಡಿಗೆ ಬೌಂಡ್ರಿ ದಾಖಲಿಸಿದರ ಮುಖಾಂತರವಾಗಿ ಭರ್ಜರಿ ಆರಂಭವನ್ನು ಕಾಣ್ತಾ ಇದೆ 4ನೇ ಓವರ್. ಆ ನಿಟ್ಟಿನಲ್ಲಿ ಈಗಲ್ಸ್ ತಂಡದ ಬ್ಯಾಟ್ಸ್ಮನ್ಗಳು ಬಲಿಷ್ಠ ಲೈನಪ್ ಅನ್ನು ಹೊಂದಿ ತಂದ ತಂಡ ಕೂಡ 119ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಂಜ್ ಮಾಡುವಲ್ಲಿ ಆರಂಭಿಕ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇದೆ. ಈ ಬಾರಿ ಫುಲ್ ಶಾಟ್ ಮಾಡುವಂತ ಪ್ರಯತ್ನ ಶಾಖಾಲ ಗಾಳಿಯಲ್ಲಿತ್ತು. ಪರ್ಫೆಕ್ಟ್ ಆದ ಹೊಡೆತಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಕ್ಯಾಚ್ ಔಟ್ ರೂಪದಲ್ಲಿ 2ನೇ ವಿಕೆಟ್ ಪತನ. ತೀರಾ ಸ್ಲೋವರ್ ಡೆಲಿವರಿ ಚೆಂಡಿಗೆ ತಿರುವನ್ನು ನೀಡಬಲ್ಲಂತ ಚೆಂಡು ಕೂಡ ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ 2ನೇ ವಿಕೆಟ್ ಪತನದಲ್ಲಿ ಉದ್ದಾರಿ ಆಘಾತವನ್ನು ಒಪ್ಪಿಸ್ತಾ ಇದ್ದಾರೆ. ಅಂಕಣ ಒಳಭಾಗದಲ್ಲಿ ಮತ್ತೋರ್ವ ಹೊಸ ಆಟಗಾರರ ಸೇರ್ಪಡೆ ಆಗ್ತಾ ಇದೆ. ಯಶ್ ಮುರುಗೇಶನ್ ಪರಿಚಯಿಸ್ತಾ ಇದ್ದಾವೆ. ಅಂಕಣ ಒಳಭಾಗದಲ್ಲಿ ಹೊಸ ಆಟಗಾರ ಮುರುಗೇಶನ್ ಪರಿಚಯವನ್ನು ಕಾಣ್ತಾ ಇದ್ದಾರೆ. ಎಸಗಾರಿಕೆಯಲ್ಲಿ ಮೋಹನ್ ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ಆರಂಭಿಕ ಚೆಂಡಲ್ಲಿ ಬೌಂಡ್ರಿಗಳಿಗೆ ಅವಕಾಶ ಮಾಡಿಕೊಟ್ರು ಕೂಡ ಆ ಬಳಿಕ ಸುಂದರತೆ ಒಂದು ಸ್ಲೋವರ್ ಡೆಲಿವರಿ ಕೂಡ. ಇತ್ತ 3ನೇ ಬಾರಿ ಸ್ಟ್ರೈಕರ್ ವಿಭಾಗದಲ್ಲಿ ಹೊಸ ಆಟಗಾರ ಮುರುಗೇಶ್. ಈ ಬಾರಿ ಎಸೆದ 3ನೇ ಚೆಂಡು
ಅಂತಿಮ ಹಂತದಲ್ಲಿ ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನವನ್ನು ಮುಂದುವರಿಸಿದ್ರು ಕೂಡ ಒಂದೋಟುಗಳ ಸೇರ್ಪಡೆ ಆಗ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಮೀನಾ ತಂಡದ ಮೊತ್ತ 38ಕ್ಕೆ 2, 38 ಫಾರ್ ಲಾಸ್ ಆಫ್ 2 ವಿಕೆಟ್. ಪವರ್ ಪ್ಲೇಯ ಅಂತಿಮ 3 ಚೆಂಡುಗಳು ಬಾಕಿ ಉಳಿತಾ ಇದೆ ಮುಕ್ತಾಯಕ್ಕಾಗಿ. ಈ ಬಾರಿ ಬಿರುಸಿನ ಹೊಡೆತ ತನ್ಮೂಲಕವಾಗಿ ಭರ್ಜರಿ ಹೊಡೆತವನ್ನು ಮೀನಾ ದಾಂಡು ಮುಖಾಂತರವಾಗಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಈ ಬಾರಿ ಪರ್ಫೆಕ್ಟ್ ಆದಂತಹ ಹೊಡೆತವನ್ನು ಈಗಲ್ಸ್ ಪರವಾಗಿ ಮೀನಾ ದಾಖಲಿಸ್ತಾ ಇದ್ದಾರೆ. ಮೀನಾ ದಾಂಡು ಮುಖಾಂತರವಾಗಿ 2ನೇ ಸಿಕ್ಸರ್ ಕೂಡ ಬರ್ತಾ ಇದೆ. ಈ ಬಾರಿ ಓಟಗಳು ಬರ್ತಾ ಇಲ್ಲ. ನೆಟ್ಟ ನೆರನೆ ಎಸೆತ ತನ್ಮೂಲಕವಾಗಿ ಡಾಟ್ ಬಾಲ್ ಮುಂದುವರಿಕೆಯೂ ಕೂಡ ಕೊನೆಯ ಒಂದೇ ಬಾಕಿ ಉಳಿತಾ ಇದೆ ಓವರ್ ಮುಕ್ತಾಯಕ್ಕಾಗಿ. ಪವರ್ ಪ್ಲೇಯ ಕೊನೆಯ ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿ ಮೀನಾ ದಾಂಡು ಮುಖಾಂತರವಾಗಿ ಒಂದೋಟುಗಳ ಸೇರ್ಪಡೆಯೂ ಕೂಡ ತನ್ಮೂಲಕವಾಗಿ ತಂಡದ ಮೊತ್ತ ಪವರ್ ಪ್ಲೇ ಮುಕ್ತಾಯದಲ್ಲಿ 45ಕ್ಕೆ 2 ವಿಕೆಟ್ಗಳು ಉರುಳ್ತಾ ಇದೆ. ತನ್ಮೂಲಕವಾಗಿ ಜನಕ್ಕಾಗಿ ಇನ್ನೂ ಕೂಡ 48 ಎಸೆತ 74 ಓಟುಗಳು ಬರಬೇಕು. ಆ ನಿಟ್ಟಿನಲ್ಲಿ ಅದ್ಯಾವ ರೀತಿಯ ಓಟಗಳು ಬರುತ್ತೆ, ಆ ನಿಟ್ಟಿನಲ್ಲಿ ಎಸ್ತುಗಾರಿಕೆಯಲ್ಲಿ ಸಿಪಿಪಿ ಪವರ್ ನ ಎಸ್ತಗಾರರು ಅದ್ಯಾವ ರೀತಿಯಲ್ಲಿ ಎಸ್ತುಗಾರಿಕೆಯನ್ನು ದಾಳಿ ಮಾಡ್ತಾರೆ ಅಂತ ಕಾದು ನೋಡಬೇಕು. ಇತ್ತ ಮುಂದಿನ ಓವರ್ಗಾಗಿ ಪ್ರತೀಕ್ ಆಂಗ್ಲ ಭಾಷೆಯಲ್ಲಿ. So the equation is quite simple: 74 to get in 48 deliveries, which means the required run rate is currently at 9.25. At the same stage, CPP Power were on 42 for 3, and on the other hand, Eagles are at 45 for 2. So 3 runs ahead where Powers were at this particular point of time. And meanwhile, coming back to this match, the very first ball of 5th over from Ramesh has been taken a single. So MR Meena currently batting on 14 of 7 deliveries what he has faced. Burgeshan was just come some time onto the center. He's currently batting on 1 of 2. So they have got the required run rate. They're getting the runs on the very regular intervals. They're getting the boundaries quite often. The only thing matters is will they finish this game? Chance of a stump, and he has been given. He has been stumped. Good keeping by Ritesh over there. Burgeshan is currently in shock. He thought the foot was grounded, but on the other hand, the umpire's view was quite simple. He said no, it was above the ground, and umpire didn't hesitate to raise his finger and send back his sends back Burgeshan back to the pavilion. He just scored in 3 deliveries. So the new man who replaces Burgeshan is none other than Divyanshu. So 3 balls have been bowled. They've only got 1 run in 3 deliveries that has been bowled in this particular over. It's so far Ramesh, on the other hand, for the team Powers, is bowling exceptionally well. He's picked up 2 wickets, 2 important wickets in this small spell what he is bowling. So Ramesh 4th time to the new man Divyanshu, resulting in the touch. So both these batsmen will have to continue taking those odd singles on a regular interval and then go hit those big shots on the bad deliveries that have been given from the bowling side. And this time, talking about that, hit it down the ground. No fielder is able to cut it down.
Boundary, welcome boundary in this over. For a moment I thought long on fielder was quite interested, but left it in between, ran resulting in a boundary. So with that boundary hit, they've crossed the mark of 50. They've got 50 in just 4.5. They just need 69 in 43. So Ramesh, final time in this over to Divyanshu. Quite full length this time, doesn't hesitate to connect. It has connected and connect fine. Maximum. So 56 with that 6 hit. So 2 boundaries to end the over number 5. So required run rate has come down to 63 in 42. They're inching towards that, but only time will tell us which team will enter the final. So 63 in 42. ಎರಡನೇ ಇನ್ನಿಂಗ್ಸಿನ ಆರಂಭಿಕದ 5 ಓವರ್ಗಳ ಮುಕ್ತಾಯದಲ್ಲಿ 56 ಓಟವನ್ನು ತಲುಪ್ತಾ ಇದೆ. 56 ಫಾರ್ ಲಾಸ್ ಆಫ್ 3 ವಿಕೆಟ್. ಚೇಂಜ್ ಮಾಡುವಂತ ಪ್ರಕ್ರಿಯೆಯಲ್ಲಿ ಮೀನಾ ಬಹಳಷ್ಟು ಯಶಸ್ವಿ ಒಂದು ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. 2 ಸಿಕ್ಸರ್ ಸಮೇತವಾಗಿ ವೈಯಕ್ತಿಕವಾಗಿ 14 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಎಸ್ತಗಣಿಕ ವಿಭಾಗದಲ್ಲಿ ಅರುಣ್ ಕುಮಾರ್ ಅನ್ನು ಪರಿಚಯಿಸ್ತಾ ಇದೆ. ಅರುಣ್ ಕುಮಾರ್ ಹೆಸರ ಮೊದಲ ಚೆಂಡು ತನ್ಮೂಲಕವಾಗಿ ಸುಮ್ಮನೆ ಒಂದು ಹೊಡೆತ ಲೇಟ್ ಕಟ್ ಮಾಡುವಂತ ಪ್ರಯತ್ನ. ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ 1 ಓಟಗಳ ಪೂರೈಕೆ ಕೂಡ. ಅಗಲ ಕಿರಿದಾದ ಮೈದಾನ, 100ಕ್ಕೂ ಮಿಕ್ಕಿದ ಓಟಗಳು ಬರುವಂತ ನಿರೀಕ್ಷೆ ಪಂದ್ಯಾಟ. ಆ ನಿಟ್ಟಿನಲ್ಲಿ ಮೊದಲ ಇನ್ನಿಂಗ್ಸ್ ಅಲ್ಲಿ 118 ಓಟವನ್ನು ದಾಖಲಿಸಿಕೊಂಡು 119ರ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಆ ನಿಟ್ಟಿನಲ್ಲಿ ಎರಡನೇ ಇನ್ನಿಂಗ್ಸ್ ಅಲ್ಲಿ 119ರ ಒಂದು ಟಾರ್ಗೆಟ್ ಅನ್ನು ಚೇಂಜ್ ಮಾಡುವಂತ ಪ್ರಕ್ರಿಯೆಯಲ್ಲಿ ಆರಂಭಿಕ ಹಂತದ 6ನೇ ಓವರ್ನ ಚಾತಿಯಲ್ಲಿ ತಂಡದ ಮೊತ್ತ 57 ಓಟವನ್ನು ತಲುಪ್ತಾ ಇದೆ. ಈ ಬಾರಿ ತೀರಾ ಕೆಳಹಂತದಲ್ಲಿ ಬಿದ್ದಂತ ಚೆಂಡು ಮಿಡ್ ಆನ್ ವಿಭಾಗದಲ್ಲಿ 1 ಓಟಗಳ ಪೂರೈಕೆಯ ಮುಖಾಂತರವಾಗಿ ತಂಡದ ಮೊತ್ತ 58ಕ್ಕೆ ತಲುಪ್ತಾ ಇದೆ. 58 ಫಾರ್ ಲಾಸ್ ಆಫ್ 3 ವಿಕೆಟ್. ಮತ್ತೆ 4ನೇ ಬಾರಿ ಅರುಣ್ ಹೆಸರ 4ನೇ ಚೆಂಡು ಮಿಡ್-ಆನ್ ವಿಭಾಗದಲ್ಲಿ ಬೀಸುವ ಪ್ರಯತ್ನವನ್ನು ಮಾಡಿದ್ರು. ಕೇವಲ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 6ನೇ ಓವರ್ ಮುಕ್ತಾಯಕ್ಕಾಗಿ ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನಿಂಗ್. ಈ ಬಾರಿ ಸುಂದರತೆ ಒಂದು ಓಟ, ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ. ಶಾರ್ಟ್ ಮಿಡ್ ವಿಭಾಗದಲ್ಲಿ ಮೀನಾ ದಾಂಡು ಮುಖಾಂತರವಾಗಿ 1 ಓಟಗಳ ಸೇರ್ಪಡೆಯೂ ಕೂಡ. ಆರಂಭಿಕದ 5 ಓವರ್ಗಳ ಮುಕ್ತಾಯದಲ್ಲಿ 56 ಓಟವನ್ನು ದಾಖಲಿಸಿದಂತ ತಂಡ 6ನೇ ಓವರ್ನ ಚಾತಿಯಲ್ಲಿ ಅರುಣ್ ಬಹಳಷ್ಟು ಯಶಸ್ವಿ ಒಂದು ಎಸೆಗಾರಿಕೆಯೂ ಕೂಡ. ಕೊನೆಯ ಬಾರಿ ಅರುಣ್ ಕುಮಾರ್ ಎಸೆದ ಕೊನೆಯ ಚೆಂಡು ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನವಿತ್ತು. ತನ್ಮೂಲಕವಾಗಿ ಬಲವಾದ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಬಹುಶಃ ಯಶಸ್ವಿ ಒಂದು ಎಸೆಗಾರಿಕೆಯೂ ಕೂಡ. ಕೇವಲ 3 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಸುಂದರತೆ ಒಂದು ಕಮ್ ಬ್ಯಾಕ್ ಕೂಡ ಅರುಣ್ ಕುಮಾರ್ ಮಾಡಿದ್ರು. ಸಿಪಿಪಿ ಪವರ್ ತಂಡದ ಪರವಾಗಿ ನಮ್ಮ ಜೊತೆ ಕಮೆಂಟೇಟರ್ಸ್ ವಿಭಾಗದಲ್ಲಿ ಮತ್ತೋರ್ವರು ಪ್ರತೀಕ್ ಅವರಿದ್ದಾರೆ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ 36 ಎಸೆತ 60ರ ಓಟ ಬರಬೇಕು. ಅದ್ಯಾವ ರೀತಿಯ ಓಟಗಳು ಬರುತ್ತೆ ಅಂತ ಕಾದು ನೋಡ್ಬೇಕು.
So after the completion of 6 overs, the current score, the team Eagles are at 59 for the loss of 3 wickets, which means exactly 60 runs is required in 36 deliveries. The required run rate has currently crept up to 10, exactly at 10. So someone from the team Eagles will have to play the innings of Kishore, what he has played for the team Powers. And meanwhile, talking about that, going for that pull shot, too late on that shot, and gives an easy catch to Kishore. M.R. Meena loses his wicket. So Uttam is a new man who is replacing M.R. Meena. As I was telling, someone will have to take the responsibility. How Kishore had batted for CPP Powers. Someone will have to bat like that for the team Eagles in order to win this match and enter the finals. So the 4th wicket has been gone. But the good thing is CPP Powers were on 57 for 3 at the particular point of time. And on the other hand, Eagles are at 59 for 4. They're 2 runs ahead where the team Powers were. Meanwhile, talking about that, a single has been taken. With that single, scoreboard moves to 60. So Ritesh, third time in this over, to Divyanshu. Slower one, waited, but couldn't get the proper timing and the placement behind that shot. Just gets a single. So with that single, scoreboard moves to 61. So Ritesh, 4th time in this over, to Uttam. Uttam going for that big slashy shot onto the onside area. Completely beaten in the process of doing so. So still 2 more balls left. Will this be a quiet over like the previous one? Slow one, connected it fine. And it goes all the way for a 6. Welcome boundary from the batter for Uttam Diwan. So with that 6, it's 67 for the loss of 4 wickets. Still a ball left. 52 required in 31 deliveries. Ritesh trying to do something different. Balled a slow flighted delivery. So Ritesh final time to Uttam. This time a pace delivery. Loud shout for caught behind. Not out says the umpire, and that's it. Completion of over number 7. They're currently at 67 for 4. The required run rate is at 10.4. 52 required in 30 deliveries. It's quite doable for the batting team. It's just a matter of a couple of sixes and they're back into hunt. But on the other hand, we'll have to wait and watch what CPP Power Bowlers has to offer for the batsmen of Eagles. ಆರಂಭಿಕದ 7 ಓವರ್ಗಳ ಮುಕ್ತಾಯದಲ್ಲಿ 67ಕ್ಕೆ 4 ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. 8ನೇ ಓವರ್ ಚಾಲ್ತಿಗಾಗಿ ಮತ್ತೆ ಅರುಣ್ ಕುಮಾರ್ ಎಸೆದ ಚೆಂಡು ಪೂರ್ಣಾಂತದಲ್ಲಿ ಬೀಳ್ತಾ ಇದೆ. ಪೂರ್ಣಾಂತದ ಚೆಂಡನ್ನು ಮಿಸ್ ಮಾಡ್ತಾ ಇದ್ದಾರೆ. ನಡುವೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆಯೂ ಕೂಡ. ದಿವ್ಯಾಂಶು ಸ್ಟ್ರೈಕರ್ ವಿಭಾಗದಲ್ಲಿ ಮೊದಲ ಚೆಂಡು ಪೂರ್ಣಾಂತದಲ್ಲಿ ಬೀಳ್ತಾ ಇದೆ. ಯಾವುದೇ ರೀತಿಯ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಕೂಡ. ಮತ್ತೆ 2ನೇ ಬಾರಿ ಈ ಬಾರಿ 2ನೇ ಬಾರಿ ಎಸೆದ ಚೆಂಡು ತೀರಾ ಆಫ್ ಸೈಡ್ ಹೊರಭಾಗದಲ್ಲಿತ್ತು. ಮತ್ತೆ ಬೀಸುವ ಪ್ರಯತ್ನ. ಔಟ್ ಅನ್ನು ಪಡ್ಕೊಳ್ತಾ ಇದೆ. ತನ್ಮೂಲಕವಾಗಿ 1 ಓಟುಗಳ ಸೇರ್ಪಡೆಯೂ ಕೂಡ. ತಂಡದ ಮೊತ್ತ 8. ಸ್ಟ್ರೈಕರ್ ವಿಭಾಗದಲ್ಲಿ ಉತ್ತಮ್ ಸ್ಟ್ರೈಕರ್ ವಿಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ 3ನೇ ಬಾರಿ ಅರುಣ್ ಕುಮಾರ್. ಈ ಹಿಂದಿನ ಓವರ್ ನಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಿರ್ತಕ್ಕಂಥ ಬೌಲರ್ ಕೂಡ
ಅರುಣ್ ಎಸೆದ ಚೆಂಡು ತನ್ಮೂಲಕವಾಗಿ ಪಾಯಿಂಟ್ ಸೈಡ್ ವಿಭಾಗದಲ್ಲಿ ಕಿಶೋರ್ ಸುಂದರತೆ ಒಂದು ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು. ಸೆಮಿಫೈನಲ್ ಪಂದ್ಯಾಟದಲ್ಲಿ ಮೊದಲ ಅರ್ಧ ಶತಕವನ್ನು ದಾಖಲಿಸಿದಂತ ಆಟಗಾರ ಕೂಡ ಕಿಶೋರ್. ಈತ ನಡುವೆ ಎರಡನೇ ಇನ್ನಿಂಗ್ಸ್ ಅಲ್ಲಿ ಮೊದಲ ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ ಉತ್ತಮ್ ವಿಕೆಟ್ ಪತನ. ಅಂಗಣ ಒಳಭಾಗದಲ್ಲಿ ಈಗಲ್ಸ್ ಪರವಾಗಿ ಹೊಸ ಆಟಗಾರ ದಿಲೀಪ್ ರನ್ನು ಪರಿಚಯಿಸ್ತಾ ಇದೆ. ಆರಂಭಿಕ ಹಂತದಲ್ಲಿ ಭರ್ಜರಿ ಆರಂಭವನ್ನು ಕಂಡಿರ್ತಕ್ಕಂಥ ಈಗಲ್ಸ್ ಮಧ್ಯಮ ಕ್ರಮಾಂಕದ ಓವರ್ ನಲ್ಲಿ ದಿಢೀರ ಕುಸಿತಕ್ಕೊಳಗಾಗ್ತಾ ಇದೆ. ತಂಡದ ಮೊತ್ತ 68ಕ್ಕೆ 5ನೇ ವಿಕೆಟ್ ಆಘಾತವನ್ನು ಕಳ್ಕೊಳ್ತಾ ಇದೆ. ಹೊಸಗಾರಿಕೆಯಲ್ಲಿ ಅರುಣ್ ಕುಮಾರ್ ಬಹಳಷ್ಟು ಯಶಸ್ಸನ್ನು ಕಂಡಿರ್ತಕ್ಕಂಥ ಬೌಲರ್ ಕೂಡ ಮೊದಲ ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ ಅಂತಿಮ 3 ಚೆಂಡುಗಳು ಅರುಣ್ ಎಸೆಗಾರಿಕೆಯಲ್ಲಿ ಬಾಕಿ ಉಳಿತಾ ಇದೆ. ಈ ಬಾರಿ ಸುಂದರತೊಂದು ಹೊಡೆತ ತನ್ಮೂಲಕವಾಗಿ ಗಲ್ಲಿ ವಿಭಾಗದಲ್ಲಿ ಒಂದೋಟುಗಳ ಸೇರ್ಪಡೆಯೂ ಕೂಡ. ಈ ಸಂದರ್ಭದಲ್ಲಿ ಬಿರುಸಿನ ಸಿಕ್ಸರ್ ಬೌಂಡ್ರಿಗಳು ಬಂದ್ರೆ ಮಾತ್ರ 119ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬಹುದು. ಆ ನಿಟ್ಟಿನಲ್ಲಿ ಮತ್ತೆ ಅರುಣ್ ಕುಮಾರ್ ಎಸೆಗಾರಿಕೆ ಮುಂದುವರಿಕೆಯೂ ಕೂಡ. ಈ ಬಾರಿ ತೀರಾ ಆಫ್ ಸೈಡ್ ವಿಭಾಗದಲ್ಲಿ ಬಿದ್ದಂತ ಚೆಂಡು ಡೀಪ್ ಪ್ರೇಕ್ಷಕರ ವಿಭಾಗದಲ್ಲಿ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ತನ್ಮೂಲಕವಾಗಿ ಸ್ಯಾಂಡಿ ಕ್ಯಾಚ್ ಅನ್ನು ಕೈ ಚೆಲ್ಲುವುದರ ಮುಖಾಂತರವಾಗಿ ಮೊದಲ ಜೀವದಾನ ಲಭಿಸ್ತಾ ಇದೆ. 2 ಓಟುಗಳ ಸೇರ್ಪಡೆ ತಂಡದ ಮೊತ್ತ 71ಕ್ಕೆ ತಲುಪ್ತಾ ಇದೆ. 71. ಲಾಸ್ಟ್ 1 ಬಾಲ್ಸ್ ಆರ್ ರಿಮೈನಿಂಗ್. ಕೊನೆಯ ಒಂದೇ ಬಾಕಿ ಉಳಿತಾ ಇದೆ. ಈ ಬಾರಿ ಬೀಸುವ ಪ್ರಯತ್ನ ತನ್ಮೂಲಕವಾಗಿ ಗಾರ್ಬಿಯನ್ ರೂಪದಲ್ಲಿ 6ನೇ ವಿಕೆಟ್ ಪತನ. ಸುಂದರತೆ ಒಂದು ಗೂಟ ರಕ್ಷಣೆಯೂ ಕೂಡ ಕೀಪಿಂಗ್ ಅನ್ನು ಮಾಡ್ತಾ ಇದ್ದಾರೆ. ರಿತೇಶ್ ಅವರು ಬಹಳಷ್ಟು ಯಶಸ್ಸನ್ನು ಕಂಡಿರ್ತಕ್ಕಂಥ ಗೂಟ ರಕ್ಷಕ ಕೂಡ. ಆ ನಿಟ್ಟಿನಲ್ಲಿ ಈಗಲ್ಸಿನ 6ನೇ ವಿಕೆಟ್ ಪತನಗೊಳ್ತಾ ಇದೆ. ಓವರ್ ಕೂಡ ಮುಕ್ತಾಯ. ತಂಡದ ಮೊತ್ತ 71ಕ್ಕೆ 6 ವಿಕೆಟ್ ಕಳ್ಕೊಳ್ತಾ ಇದೆ. ಬಹುಶಃ ಅಂತಿಮ 24 ಎಸೆತ 48 ಓಟುಗಳು ಬರಬೇಕು. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಗಮನಿಸುವುದಾದ್ರೆ ಪ್ರತಿ ಚೆಂಡಿಗೂ ಕೂಡ 2ರಂತೆ ಓಟುಗಳು ಬಂದ್ರೂ ಕೂಡ ಈಗಲ್ಸ್ ಜಯವನ್ನು ಕಾಣಬಹುದು. ಇಲ್ಲವಾದಲ್ಲಿ ಎದುರಾಳಿ ತಂಡಗಳು ಸಿಪಿಪಿ ಪವರ್ಸ್ ಜಯವನ್ನು ಕಾಣಬಹುದು. ಆ ನಿಟ್ಟಿನಲ್ಲಿ ಒಂದು ಪಂದ್ಯಾಟ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ನೇರ ಪ್ರಸಾರ ಕೂಡ ಬಿತ್ತರಿಸ್ತಾ ಇದ್ದಾರೆ. ಸಿಪಿಪಿ ಪವರ್ ವರ್ಸಸ್ ಈಗಲ್ಸ್ MRPL ಅನ್ನುವಂತ ಸೆಮಿಫೈನಲ್ ಪಂದ್ಯಾಟ ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಎಲ್ಲಿ ಕೂಡ ಪಂದ್ಯಾಟ ಕೂಡ ವೀಕ್ಷಣೆ ಮಾಡಬಹುದು. So Ritesh is going to bowl the over number 9. The equation is quite simple, 48 in 24. At a particular junction, the required run rate was quite below 8.5 and now it has gone to 12. So meanwhile, talking about that, the very first delivery of the 9th over has been dispatched for a maximum. So 77 with that 6 hit. They need plenty more of those shots from both these batsmen, Dileep as well as Hariharan. Will these batsmen be able to achieve those marks? Only time will tell us. And meanwhile, after hitting a 6, playing that sensible shot, taking a single and handing over the strike to the non-striker, Hariharan. So 78 on the board. And the good thing is, Team Eagles are 10 runs ahead, 10 power at the same time, because Team Power were at 66 for the loss of 5 and Team Eagles are at 78 for 6.
So they are way ahead than Team Powers were. So Ritesh to Dilip. Dilip advancing down the ground. There is a chance of a catch. Mohan coming underneath that, and one more fielder fumbles, but nevertheless takes an easy catch. So with that, one more wicket of Team Eagles is going back to the pavilion. So Govind Kumar Singh is a new man who is replacing Dilip. As I was telling at the start itself, each and every dot will mount the pressure on the batting team. So 40 required in 20 deliveries. They're currently at 79. 2 more balls left in this over to come to an end. This time, Govind hits it fine. Starts the innings with a 6. So with that 6, it 85 for the loss of 7 wickets. Still there is a hope for the Team Eagles. So still there is a hope for Team Eagles. The only point is they shouldn't be losing a wicket. Someone will have to play that innings what Kishore had played for the Team Powers. So Ritesh to go with this time. Wanted to hit it upishly, but nevertheless gets a single, and with that single he keeps a strike for the coming over. So after the completion of over number 9, the current score is at 86 for the loss of 7 wickets. The required run rate is 33 in 18 deliveries, which means 11 exact per over. If they get a 6 and they can get 2-3 odd singles, that should do it. They should meet the required run rate, but only time will tell us if they will be able to do it or not. But on the other hand, Team Power are taking their time in the center, discuss who is going to bowl the next over, what will be the plan, how are they going to execute it. We'll have to wait and watch who's going to bowl the over number 10 for the side of Powers. ಅಂತಿಮ ಪಂದ್ಯಾಟ ಮುಕ್ತಾಯಕ್ಕಾಗಿ 3 ಓವರ್ಗಳು ಬಾಕಿ ಉಳಿತಾ ಇದೆ. 18 ಎಸೆತ ಜಯಕ್ಕಾಗಿ 33 ಓಟುಗಳು ಬರಬೇಕು. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಗಮನಿಸುವುದಾದ್ರೆ ಪ್ರತಿ ಓವರಿಗೂ ಕೂಡ 11ರ ಸರಾಸರಿಯಂತೆ ಓಟುಗಳು ಬಂದರೂ ಕೂಡ ಈಗಲ್ಸ್ ಜಯವನ್ನು ಕಾಣಬಹುದು. ಆ ನಿಟ್ಟಿನಲ್ಲಿ ಮೊದಲೇ ತಿಳಿಸಿದಂತೆ 119ರ ಒಂದು ಟಾರ್ಗೆಟ್ ಸಂಖ್ಯೆ ಇತ್ತು. ಆರಂಭಿಕ ಹಂತದಿಂದ ಗಮನಿಸುವುದಾದ್ರೆ ಪ್ರತಿ ಓವರ್ನಲ್ಲೂ ಕೂಡ 10ರ ಸರಾಸರಿಯಂತೆ ಬರಬೇಕಾದಂತಹ ಮೊತ್ತ ಇದೀಗ ಅಂತಿಮ 3ನೇ ಓವರ್ನಲ್ಲಿ 3 ಓವರ್ಗಳ ಮುಂದೆ 11ರ ಸರಾಸರಿಯಂತೆ ಓಟುಗಳು ಬರಬೇಕು. ಎಸೆಗಾರಿಕೆಯಲ್ಲಿ ರಮೇಶ್ ಎಸೆದ ಮೊದಲ ಚೆಂಡು ಗೂಟದ ಹಿಂಭಾಗದಲ್ಲಿ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ತನ್ಮೂಲಕವಾಗಿ ಬಿರುಸಿನ ಒಂದು ಹೊಡೆತವನ್ನು ದಾಖಲಿಸಬಲ್ಲಂತ ಆಟಗಾರ ಗೋವಿಂದ ಸಿಂಗ್ ಅವರ ವಿಕೆಟ್ ಆಘಾತವನ್ನು ಪಡ್ಕೊಳ್ತಾ ಇದೆ. ಇನ್ನು ಕೇವಲ ಕೈಯಲ್ಲಿ ಉಳ್ಕೊಳ್ಳುವುದು 2 ವಿಕೆಟ್ಗಳು ಮಾತ್ರ. ಆ ನಿಟ್ಟಿನಲ್ಲಿ ಪಂದ್ಯಾಟ ರೋಚಕತೆಯನ್ನು ಮೂಡ್ತಾ ಇದೆ. 17 ಎಸೆತ ಜಯಕ್ಕಾಗಿ 33 ಓಟುಗಳು ಬರಬೇಕು. ಗೆದ್ರೆ ಮಾತ್ರ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಳುತ್ತೆ. ಇಲ್ಲವಾದಲ್ಲಿ 3ನೇ ಪ್ರಶಸ್ತಿಗಾಗಿ ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ. ಈಗಾಗಲೇ ಮೊದಲ ಸೆಮಿಫೈನಲ್ ಪಂದ್ಯಾಟದಲ್ಲಿ ಫೇಸ್ 3 ಪ್ಲೇಯರ್ಸ್ ಆಟಗಾರರು ಮೊದಲ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದೆ. ಆ ನಿಟ್ಟಿನಲ್ಲಿ 2ನೇ ಸೆಮಿಫೈನಲ್ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಸಿಪಿಪಿ ಪವರ್ ವರ್ಸಸ್ ಈಗಲ್ಸ್. ರಮೇಶ್ ಎಸೆಗಾರಿಕೆಯಲ್ಲಿ 2ನೇ ಬಾರಿ. ರಮೇಶ್ ಎಸೆದ 2ನೇ ಚೆಂಡು ಸಾಹಿಲ್ ಕುಮಾರ್ ಎದುರಿಸಬಲ್ಲದ ಮೊದಲ ಚೆಂಡು ಔಟ್ ರೈಸ್ ಅನ್ನು ಪಡ್ಕೊಳ್ತಾ ಇದೆ. ಮತ್ತೆ ಗದ್ದು ವಿಭಾಗದಲ್ಲಿ 1 ಓಟುಗಳ ಪೂರೈಕೆಯೂ ಕೂಡ
ಸ್ಟ್ರೈಕ್ ರೋಟೇಟ್ ಅನ್ನು ಪಡ್ಕೊಳ್ತಾ ಇದೆ. ಒಂದು ಹಂತದಲ್ಲಿ ವಿಕೆಟ್ ಅನ್ನು ಉಳಿಸಿ ಪಂದ್ಯಾಟವನ್ನು ಆಡಬೇಕು, ಇನ್ನೊಂದೆಡೆ ಸಿಕ್ಸರ್ ಬೌಂಡ್ರಿಗಳು ಬರಲೇಬೇಕಾದಂತ ಸೆಮಿಫೈನಲ್ ಪಂದ್ಯಾಟ ಕೂಡ ಈಗಲ್ಸ್ಗೆ ಪ್ರಾಮುಖ್ಯತೆ ಪಂದ್ಯಾಟ ಆಗಿರುತ್ತೆ. ಈ ಬಾರಿ ಬಿರುಸಿನ ಹೊಡೆತ ತನ್ಮೂಲಕವಾಗಿ ಟಾಪ್ ಎಡ್ಜ್ ಆದಂತಹ ಚೆಂಡು ಗೂಟದ ಹಿಂಭಾಗದಲ್ಲಿ ರಿತೇಶ್ ಸುಂದರತೆ ಒಂದು ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು. ಈತ ನಡುವೆ ಮೂರನೇ ಕ್ಯಾಚ್ ಅನ್ನು ಗೂಟದ ಹಿಂಭಾಗದಲ್ಲಿ ರಿತೇಶ್ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 119 ಒಂದು ಚೇಂಜ್ ಮಾಡುವಂತ ಪ್ರಕ್ರಿಯೆಯಲ್ಲಿ ವಿಕೆಟ್ ಗಳು ಉರುಳ್ತಾ ಇದೆ. ಈಗಾಗಲೇ ವಿಕೆಟ್ ಗಳ ಸಂಖ್ಯೆ 9. ಆ ನಿಟ್ಟಿನಲ್ಲಿ ಕೊನೆಯ 1 ವಿಕೆಟ್ ಬಾಕಿ ಉಳಿತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 32 ಓಟುಗಳು ಬರಬೇಕಾಗುತ್ತೆ. ಆ ಪಂದ್ಯಾಟದ ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಗಮನಿಸುವುದಾದ್ರೆ 80% ಸಿಪಿಪಿ ಪವರ್ ಜಯವನ್ನು ಕಾಣಬಹುದು. ಇನ್ನು ಉಳಿದ 20% ಈಗಲ್ಸ್ ಜಯವನ್ನು ಕಾಣುವಂತ ನಿರೀಕ್ಷೆಯ ಪಂದ್ಯಾಟ. ಈ ಬಾರಿ ಗೂಟದ ಹಿಂಭಾಗದಲ್ಲಿ ಸುಂದರತೆ ಒಂದು ಗೂಟ ರಕ್ಷಣೆಯೂ ಕೂಡ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಕೂಡ ಪವರ್ ಪ್ಲೇ ಅಲ್ಲಿ ಭರ್ಜರಿ ಆರಂಭವನ್ನು ಕಂಡಿರ್ತಕ್ಕಂಥ ತಂಡ ಕೂಡ ಮಧ್ಯಮ ಕ್ರಮಾಂಕದ ಓವರ್ ನಲ್ಲಿ ದಿಢೀರ ಕುಸಿತಕ್ಕೊಳಗಾಗ್ತಾ ಇದೆ. ಪ್ರಮುಖವಾಗಿ ತಂಡದ ಪ್ರಮುಖ ಆಟಗಾರರು ಕೂಡ ವಿಕೆಟ್ ಅನ್ನು ಒಪ್ಪಿಸುವುದರ ಮುಖಾಂತರವಾಗಿ ಈ ಬಾರಿ ಬಿರುಸಿನ ಹೊಡೆತ ತನ್ಮೂಲಕವಾಗಿ ಕ್ಯಾಚ್ ಔಟ್ ರೂಪದಲ್ಲಿ ಪಂದ್ಯಾಟ ಮುಕ್ತಾಯವನ್ನು ಕಾಣ್ತಾ ಇದೆ. ಆಲ್ ಔಟ್ ಆಗುವುದರ ಮುಖಾಂತರವಾಗಿ ಪಂದ್ಯಾಟವನ್ನು ಜಯಿಸಿದಂತ ಸಿಪಿಪಿ ಪವರ್ ತಂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಭಾಗವಹಿಸಿದಂತ ಎಲ್ಲಾ ತಂಡಗಳಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇತ್ತ ಫೈನಲ್ಗೆ ಲಗ್ಗೆನಿಟ್ಟಂತ ತಂಡಗಳಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. For the current match, the man of the match goes to none other than Ramesh for picking up the 5 wickets and playing that crucial ankle innings. ಸಂತು